ವಿಶೇಷವನ್ನು ಹೊಂದಿದವರು ನಾಮಾವಶೇಷವಾಗಿ ಹೋಗಿದ್ದಾರೆ ಅಂತಾದ್ರೆ ತಡ ಮಾಡಲಾರೆ. ದಿವ್ಯ ರಥವನ್ನು ಏರಿದ್ದಾರೆ, ಚಂದ್ರಹಾಸವನ್ನು ಹಿಡಿದಿದ್ದಾರೆ. ನಾನೇ ನಡೀದ್ದೇನೆ ಅವರನ್ನೆಲ್ಲ ಬಗೆ ಬಗೆಯಾಗಿ ಕೊಂದು ಶಾಕಿನಿ ಡಾಕಿನಿಯರಿಗೆ ಔತಣ ಕೊಡ್ತೇನೆ. ಬಲಾಢ್ಯರಾದಂತಹ ಕಪಿಸ್ತಾಮವನ್ನು ರಾಮಲಕ್ಷ್ಮಣರನ್ನು ದಶಗಡಿಸುವುದಕ್ಕೆ ಸಾಧ್ಯವೇ ಇಲ್ಲ.
ವಾನರರು ಹಿಡಿಯಪ್ಪ ಯುದ್ಧಕ್ಕೆ ಹೋಗುತ್ತೇನೆ. ಅಲ್ಲಿರುವಂತಹ ನಮ್ಮ ಹಗೆಗಳನ್ನು ಯುದ್ಧದ ಮುಖೇನ ನಾನು ಸೋಲಿಸ್ತೇನೆ. ಒಂದು ವೇಳೆ ನನಗೆ ಸೋಲಿಸುವುದಕ್ಕೆ ಆಗದೇ ಇದ್ರೆ ಮಂಡೋದರಿಯ ಕಂದ ಅಲ್ಲ ಅಂತ ತಿಳ್ಕೊ. ಮೇಘನಾದ, ನಾನು ಹೆದರುವುದು ಯಾಕೆ ಗೊತ್ತಾ? ಯಾಕೆ? 14,000 ರಾಕ್ಷಸ ವೀರರನ್ನು, ಶರದೂಷಣ ತ್ರಿಶಿರರನ್ನು, ಬೆವರನ್ನು ಇಳಿಸುವುದರ ಒಳಗಾಗಿ ಕೊಂದು ಕಡಹಿದಂತಹ ರಾಮ ಎತ್ತಿದ ಕೋದಂಡವನ್ನು ಇಳಿಸುವುದರ ಒಳಗಾಗಿ 14,000 ರಾಕ್ಷಸ ವೀರರನ್ನು ಕೊಂದು ಕಳೆದವ ರಾಮ ಆ ಎತ್ತಿದ ಕೋದಂಡವನ್ನು ಮಧ್ಯ ಮಾರ್ಗದಲ್ಲಿ ಕಡಿದು ಬರದೇ ಇದ್ದೆ ಇಂದ್ರಾರಿಯಲ್ಲ ನನ್ನ ಬಿಟ್ಟುಕೋ. ಪುತ್ರರತ್ನ, ಹೇಳುವುದನ್ನು ಕೇಳಿದ್ದೇನೆ. ವಿಭೀಷಣನ ಕೈಕಸಾಮಾತೆಯ ಮೊದಲಾದವರು ಒಂದು ಮಾತನ್ನು ಹೇಳಿದರು. ಏನು? ರಾಮ ಲಕ್ಷ್ಮಣರ ವಾನರ ಧನಗಳಿದು ಬರುವುದಕ್ಕೆ ಹರ ಹಾಗೂ ಚತುರ್ಮುಖ ಬ್ರಹ್ಮರ ದೇವೇಂದ್ರಾದಿ ದೇವತೆಗಳ ವಾಷಣ ಇದೆ ಎಂದು ಸಂಶಯವೇ? ನಾನು ಹೊರಟ ಮೇಲೆ ಅವರು ಯಾರು ಕೂಡ ನನಗಿದ್ದೀರಲ್ಲ. ಬ್ರಹ್ಮನಾಗಲಿ ಹರನಾಗಲಿ ಹರಿಯೇ ಆಗಲಿ ಯಾರು ಇದ್ರೆ ಬಂದರೂ ಕೂಡ ಸಮರದಲ್ಲಿ ಲೆಕ್ಕಿಸಲಾರೆ. ಇವತ್ತಿನ ದಿನದಲ್ಲಿ ನಾನೇ ಜಯ ಗಳಿಸ್ತೇನೆ. ಜಬ್ಬೆಯಾಗಿಯ ಹರಿವ ಬಿದು ಏನು ಜಬ್ಬೆ ಜಬ್ಬೆ ಜಬ್ಬೆಯಾಗಿಯ ಹರಿವ ಬಿದು ನಿನ್ನೊಬ್ಬನಲ್ಲಿ ಊರಿಗೆ
ನಿನ್ನಂತೆ ಮತ್ತೊಬ್ಬ ಎಸಗುವರುಂಟೆ ನಿನ್ನಂತೆ ಮತ್ತೊಬ್ಬ ಎಸಗುವರುಂಟೆ ನಿನ್ನಂತೆ ಮತ್ತೊಬ್ಬ ಎಸಗುವರುಂಟೆ ನಿನ್ನಲಾತ ಎನಗೆ ಇನ್ನಾರು ತುಳುಕಾಡುವ ಆನಂದ ತನುಜನ ಒಪ್ಪಿದನು ಕಳ ಅಕ್ಷಿಗಳಲ್ಲಿ ಆನಂದಾಶ್ರುಗಳು ಸುರಿಯುವುದಕ್ಕೆ ಪ್ರಾರಂಭವಾಯಿತು. ನೀನು ಈ ಮಾತುಗಳನ್ನು ಆಡುತ್ತಿದ್ದ ಹಾಗೆಯೇ ನನ್ನ ಗಮನ ಧಿಕ್ಕನೆ ಸ್ವರ್ಗಲೋಕದಂತೆ ಗಮಿಸಿ ಹೋಯಿತು. ಸುರಪ್ಪ ನನ್ನನ್ನು ಸೋಲಿಸಿ ಹೆಡಮರಿ ಕಟ್ಟಿದಂತಹ ಕಾಲಕ್ಕೆ ಏಕಾಏಕಿಯಾಗಿ ಪ್ರವೇಶ ಮಾಡಿದಂತಹ ನೀನು ನನ್ನನ್ನು ಬಿಡಿಸಿದಂತಹ ಪರಿಯನ್ನು ನೆನೆಸಿಕೊಂಡೆ. ಮಗನೇ, ಇರುವಂತಹ ಸುರರಲ್ಲಿ ನಿನಗಿಂತ ಹುರಿಯಾಡುಗಳು ಇನ್ನು ಯಾರಿದ್ದಾರೆ ನಮ್ಮ ಸೇನೆಯಲ್ಲಿ ಹೇಳು. ಆದ ಕಾರಣ ಪ್ರೀತಿಯಿಂದ ನಿನ್ನನ್ನು ಅಲಂಕಿಸಿಕೊಳ್ಳಬೇಕು ಅಂತಾಗಿದೆ. ಬಾ ಮಗನ, ಹೀಗೆ ಬಾ ಮಗನ. ಇದೇ ಆನಂದಾಶ್ರುಗಳನ್ನು ನಿನ್ನ ಶಿರಕ್ಕೆ ಸಂಪ್ರೋಕ್ಷಿಸಿದ್ದೇನೆ. ಮಾತ್ರವಲ್ಲ, ನಾನೇ ಬಿಲ್ಲು ಆಯುಧಗಳನ್ನೆತ್ತಿ ನಿನ್ನನ್ನು ಹೊಂಬಟ್ಟದಲ್ಲಿ ರವಿಲ್ಯವನ್ನಿತ್ತು ಪರಮೇಶ್ವರನನ್ನು ಧ್ಯಾನಿಸಿ ವಿಜಯಿಯಾಗಿ ಬಾ ಎನ್ನುವ ಹಾಗೆ ಹೇಳ್ತಾ ಇದ್ದೇನೆ. ಹೋಗು, ವಿಜಯಿಯಾಗಿ ಬಾ, ವಿಜಯಿಯಾಗಿ ಬಾ.
ಕಳಿತಾ ಇರುವವರು ಹೌದಣ್ಣ. ದೇವತೆಯ ಅಂಶಜರು ಹೌದು. ನಮ್ಮ
ದ್ವಿಧ ಅಣ್ಣ ಮೈಂದ ಒಂದೇ ನಾಣ್ಯದ ಎರಡು ಮುಖಗಳ ಹಾಗೆ ತೋರ್ಪಡಿಸುವವರು ನಾವು. ಹೌದಣ್ಣ. ನಮ್ಮ ಶಕ್ತಿ ಸಾಮರ್ಥ್ಯದ ಬಗ್ಗೆ ಏನು ನಮ್ಮ ವಾಸಸ್ಥಾನ. ಹೌದು. ಎಂದಿನಂತೆ ಇಂದು ಕೂಡ ಗುಹೆಯಿಂದ ಹೊರ ಬಂದವರಿದ್ದೇವೆ. ಹಾಗಾದ್ರೆ ಏನೋ ಒಂದು ರೀತಿಯಾದಂತಹ ಕೋಲಾಹಲ ಕಾಣುತ್ತಾ ಇದೆ. ಹೌದು. ರಾಮ ಸೇನೆಯನ್ನು ಸೇರಿದವರು ನಾವು. ಏನಣ್ಣದು ತಮ್ಮ ಕಾಲವನ್ನು ಕಳೆಯುವವರು ನಾವು. ಹೌದಣ್ಣ. ಆದ್ರೆ ಏನಿದು ಆಶ್ಚರ್ಯ, ಇಂದ್ರಜಿತ್ತು ಎಂಬಾತ ಯುದ್ಧಕ್ಕಾಗಿ ಬಂದಿದ್ದಾರಂತೆ, ಎದುರಿಸಬೇಕು. ಎದುರಿಸುವುದಕ್ಕಾಗಿ ಬಂದಿದ್ದಾರೆ ಎಂದಾದರೆ ತಡ ಮಾಡುವುದಲ್ಲ, ನಡೆಯೋಣ.
ಕೇಳು. ರಾವಣನೇನು ಲೋಕ ಕಳ್ಳ ಅಂತ ಮನಸ್ಸು ಕಂದ ಯುದ್ಧಕ್ಕಾಗಿ ಬಂದಿದ್ದೀನಿ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೇನೆ. ಬಂದ ಹಾಗೆ ನಾಳೆ ಯುದ್ಧಕ್ಕೆ ನೀವು ಆರಂಭಿಸಿದ್ದೀರಿ. ಏ ಕಪಿಗಳೇ, ವ್ಯರ್ಥ ಪ್ರಯತ್ನವನ್ನು ಮಾಡದಿರಿ. ನಿಮ್ಮಿಂದೇನಾದ್ರೂ ಆಗುವುದಿದ್ರೆ ಕಾಡಾಕಾಡಿಯಾಗಿ ಯುದ್ಧ ಸಾಮರ್ಥ್ಯ ಇದ್ರೆ ಬಂದು ನೋಡುವ. ಜಗದಾಭಿರಾಮನ ಪರಿಚಯ ಉಂಟಲ್ಲ ಈಗ? ಅದು ನಾನೇ. ರಾವಣನ ಪಥವನ್ನು ಹಿಡಿದು ಬಂದೆಯಾ ನಿನ್ನ ವಂಶವನ್ನ ನಾಶ ಮಾಡ್ತಾನೆ.
ನಾನು. ಹೌದಾ? ಅತ್ತೆಯು ಕಿವಿ ಮೂಗುಗಳನ್ನು ಕತ್ತರಿಸುವುದಕ್ಕೆ ಕಾರಣ ಉಂಟು. ಅಧರ್ಮದ ಪದದಿಂದ ಬಂದವಳವಳು ಧರ್ಮದ ಪದವಾಗಿ ಹೋಗುವುದಕ್ಕೆ ದಾರಿಯನ್ನು ಸೂಚಿಸಿದವು. ಕೇಳಲಿಲ್ಲ, ಕತ್ತರಿಸಬೇಕಾಗಿ ಬಂತು. ಮುಂದಾದೆ ಎಂದಾದರೆ ನಿನ್ನ ತಲೆಯು ದಾರಿ ಹೇಳಿದ್ರೆ ನೀನು ಕೇಳುವುದಿಲ್ಲ. ನಿನ್ನ ಸಾಹಸದ ಬಗ್ಗೆ ನನಗೆ ಮೆಚ್ಚುಗೆಯಾಯಿತು. ಮುಂದಕ್ಕೆ ನೀನೊಂದು ಜಾಗಕ್ಕೆ ಬೇಕು ನೀನು. ಖಂಡಿತ. ಹೌದಾ? ಅದಕ್ಕಾಗಿಯೇ ಪ್ರಯತ್ನಿಸುವ ನಾನು. ಹಾಗಿದ್ರೆ ನೀನು ನಾನು ಮಾಡಿಕೊಳ್ಳುವ. ಇಂದ್ರಜಿತ್ ಓಡಿ ಹೋಗಿದ್ದಾನೆ. ಈ ವಿಚಾರವನ್ನು ಅಣ್ಣನಿಗೆ ತಿಳಿಸಬೇಕು. ಇಂದು ಬಗೆ ಬಗೆಯ ಸಂಗಮದಳು ಸೌಮಿತ್ರಿ ಗೆಲುವು ಕಾಣುತ್ತ ಬರುತ್ತಿರಲ ಸಮಯದಳು. ಇಂದು ಬಗೆ ಬಗೆಯ ಸಂಗ್ರಾಮದಳು ಸೌಮಿತ್ರಿ ಗೆಲುವು ಕಾಣುತ್ತ ಬರುತ್ತಿರಲ ಸಮಯದ ವೀರ ದಶರಥ ತನುಜ ವೀರ ದಶರಥ ತನುಜ ಸಹಸ್ರಾಕ್ಷ ರಂಗದ ನೆನೆದು ಸಹಸ್ರಾಕ್ಷ ರಂಗನಾಥನ ನೆನೆದು ಇರುತ್ತಿರಲಿದ್ದ ಆ ಆ ಆ ಲಕ್ಷ್ಮಣ, ಪವಿತ್ರವಾದ ಪದಯುಗ್ಮಗಳಿಗೆ ಶಿರವನ್ನು ತಗ್ಗಿಸಿದ್ದೇನೆ. ರಣಕ್ಷೇತ್ರದಲ್ಲಿ ಇಂದ್ರಾರಿ ವಿಜೃಂಭಿಸ್ತಾ ಇದ್ದಾನೆ ಎನ್ನುವಂತಹ ವರ್ತಮಾನವನ್ನು ಕೇಳಿ ಅವರಲ್ಲಿ ಕಾಣಾಕಾಣಿಯಾಗಿ ಹೋರಾಟವನ್ನು ಕೊಡುವುದಕ್ಕಾಗಿ ನಿನ್ನನ್ನು ಕಳುಹಿಸಿಕೊಟ್ಟವ ನಾನು. ಹೌದು. ಯುದ್ಧದ ಪರಿಣಾಮವೇನಾಯಿತು? ಇಂದಿರಾರಿ ಗೆದ್ದನೆ ಅಥವಾ ನೀನು ಗೆಲುವನ್ನು ಸಂಪಾದಿಸಿದ್ಯಾ? ಹೇಳಿ ತಮ್ಮ. ಅಗ್ರಜ, ಲಾಲಿದು ಮಮ ವಚನ ಲಾಲಿದು ಮಮ ವಚನ ಪರಿಪಾಲಿದು ದೀನನೇ ಎಮ್ಮ ಅದು ನಿನಗಾರ. ಆ
ಮಮ ವಚನ ಪರಿಪಾಲಿಸು ಎಂಬ ಅನುದಿನ
ಅದೆಷ್ಟೋ ರಾಕ್ಷಸ ವೀರರು ಎದುರಿಸುವುದಕ್ಕಾಗಿ ಬಂದ್ರು. ಬಂದವರನ್ನು ತಡೆಯದೆ ಆ ಸಂದರ್ಭದಲ್ಲಿ ಇಂದ್ರಜಿತ್ತು ರಥವನ್ನೆಡಲಿ ಬಂದ. ಆತನ ವೇಗವನ್ನು ಕಂಡಾಗ ನೇರವಾಗಿ ತಾನೇ ಆತನ ರಥದ ಮುಂಭಾಗಕ್ಕೆ ಹೋದದ್ದು ಮಾತ್ರವಲ್ಲ, ಘನಘೋರವಾದ ಯುದ್ಧವೇ ಸಂಭವಿಸಿತು. ಯುದ್ಧದ ಪರಿಣಾಮವಾಗಿ ಇಂದ್ರಜಿತ್ತು ಸೋತು ಹೋದ. ಸೋತು ಹೋದದ್ದು ಮಾತ್ರವಲ್ಲ, ರಣಕ್ಷೇತ್ರಕ್ಕೆ ಬೆನ್ನು ಹಾಕಿ ಓಡಿ ಹೋದ. ಅಷ್ಟಕ್ಕೆ ನಾನು ಬಿಡ್ಲಿಲ್ಲ. ಅವ ಬಂದು ಏರಿದಂತಹ ರಥವನ್ನು ಪುಡಿಗೆಯಿತು. ಬಂದಿದ್ದೇನೆ ಅಣ್ಣ, ನನ್ನಿಂದ ಮುಂದೆ ಏನಾಗಬೇಕು ತಿಳಿಸಬೇಕು. ಅಗ್ರಜ, ನಿನ್ನ ಉಲ್ಲಾಸ ಉತ್ಸಾಹ ನೋಡುವಾಗಲೇ ಗೆಲುವನ್ನು ಸಂಪಾದಿಸಿದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ನಿನ್ನ ಅನುಜನಲ್ವೇ ನಾನು. ಹಾಗೆ ಅಂತ ನಮಗೆ ಜಯ ಪ್ರಾಪ್ತವಾಗುವುದಕ್ಕೆ ಕಾರಣವೇ ನೀನು ಹಾಗೆ ಆಲೋಚನೆ ಮಾಡಿದರೆ ನಾವು ನಿತ್ಯಾರಾಧಿಸಿಕೊಂಡು ಬರುವಂತಹ ರಂಗನಾಥ ಸ್ವಾಮಿಯ ಪೂರ್ಣಾನುಗ್ರಹ ನಮಗೆ ಇದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಖಂಡಿತ ಅಣ್ಣ. ಹಾಗೆ ಅಂತ ಈಗ ನಮ್ಮ ಪಾಲಿಗೆ ಜಯ ಸಿಕ್ಕಿದೆ, ಇದೇ ಶಾಶ್ವತವಾದಂತಹ ಜಯ ಎನ್ನುವ ಹಾಗೆ ಹೇಳುವುದಕ್ಕಾಗುವುದಿಲ್ಲ. ಮತ್ತೆ ಓಡಿ ಹೋದಂತಹ ಇಂದ್ರಾರಿ ಮತ್ತೆ ಕಾಣಿಸಿಕೊಳ್ಳಬಹುದು. ಹಾಗಾಗಿ ನಾವು ಜಾಗೃತರಾಗಿರೋಣ. ಹೀಗೆ ಹಾಗೆ ಹೋಯಿತು. ಹಾಗಿದ್ರೆ ಇವರಲ್ಲಿ ಜಯವನ್ನು ಗಳಿಸುವಂತಹ ಬಗೆಯಾದರೂ ಹೇಗೆ ಯೋಚಿಸ್ತಾ ಇದ್ರೆ ಸಮಯ ಮೀರುತ್ತಾ ಉಂಟು. ಹಿಂದೆ ಹೋಗೋಣವೇ? ಆಗುವುದಿಲ್ಲ. ನಾವು ಭಾಷೆ ಕೊಟ್ಟಾಗಿದಲ್ಲ. ಕೊಟ್ಟು ಬಂದೆನು ಭಾಷೆಯನ್ನು ನಾ ಕೊಟ್ಟು ಬಂದೆನು ಭಾಷೆಯನ್ನು ಹಿಮ್ಮೆಟ್ಟಿದುದು ಗೆಲುವ ಎನಗೆ 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 ಹಿಮ್ಮೆಟ್ಟಿದುದು ಗೆಲು ಎನಗೆ ರಣಗಂಗ ಗಟ್ಟಿದರಿಗ ಅಸುರವಲ್ಲಭನ ರಣಗಂಗಟ್ಟಿದರಿಗಳಿಗ ಅಸುರವಲ್ಲಭನ ಅಸುರ ವಲ್ಲಭನ ಕೊಟ್ಟು ಬಂದನು ಭಾಷೆಯನು ಹಿಮ್ಮೆಟ್ಟಿದುದು ಗೆಲುವಿನಗೆ ಆ ನಾವು ಮಾತು ಕೊಟ್ಟಾಗಿದೆಯಲ್ಲ, ಇಲ್ಲಂತಾದ್ರೆ ಯಾವಾಗಲೇ ಹಿಂತಿರುಗಿ ಹೋಗಬಹುದಿತ್ತು. ತಂದೆ ಹೇಳುತ್ತಾ ಇದ್ರು ಯಾವುದೇ
ಯಾವುದೇ ಒಂದು ಕಾರ್ಯದ ಬಗ್ಗೆ ಯೋಚನೆ ಮಾಡುವಾಗ 1000 ಸಲ ಆಲೋಚನೆ ಮಾಡಬೇಕು ಅಂತ. ಭಾಷೆಯನ್ನು ಕೊಟ್ಟ ಮೇಲೆ ಹಿಂದಿರುಗುವಾಗೆ ಇಲ್ಲ. ನಾವು ಬಂದ ಕೆಲಸವನ್ನು ಮಾಡಿಯೇ ಹೋಗುವುದು. ಏನು ಮಾಡೋಣ? ಹೌದು, ಹೀಗೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಆರಾಧ್ಯ ದೇವನಿದ್ದಾನಲ್ಲ ಪ್ರಭು ಪರಮೇಶ್ವರ, ಮೆಚ್ಚದೆ ಪಡೆದೆ ಈ ಸಮಸ್ತರ ಗೆಲುವ ಬಾಣವನ್ನು ಬೆಳಗ್ಗೆ ಮಹೇಶನು ಬರೆದೋಡಿಸುವ ಶಿವಲಿಂಗವ ಉಡದಿ ನಿಂತಿದುದ ಬರುವವನು ಪರಶಿವ ಅಥವಾ ನೇರವಾಗಿ ಕೈಲಾಸಕ್ಕೆ ಹೋಗಬಹುದು. ದೇವರೇ, ವೈರಿಗಳನ್ನು ಗೆಲ್ಲುವಂತಹ ವರವನ್ನು ಕೊಡು ಅಂತ ಹೇಳಿ. ಆದ್ರೆ ಹಾಗೆ ಮಾಡಲಾರೆ. ಭಕ್ತಿಯಿಂದ ಅವನನ್ನು ಮೆಚ್ಚಿಸಿಕೊಳ್ಳಬೇಕು. ಮರಳ ಲಿಂಗವನ್ನು ಮಾಡಿ ಪ್ರಭು ಪರಮೇಶ್ವರನ್ನು ಭಕ್ತಿಯಿಂದ ಅರ್ಚಿಸ್ತೇನೆ. ನೋಡೋಣ. ಆರತಿ ಬೆಳಗಿದನು ಮನುಮದುವರಿಗೆ ನೆರೆದಾನು, ಮನುಮದುವರಿಗೆ ನೆರೆದಾನು. ಆರತಿ ಬೆಳಗಿದನು ಮನುಮದುವರಿಗೆ ನೆರೆದಾನು. ಪಂಕಜ ಭವನುದಗೆ ಪ್ರಳಯ ಭಯಂಕರ ರೂಪನಿಗೆ, ಪಂಕಜ ಭವನುದಗೆ ಪ್ರಳಯ ಭಯಂಕರ ರೂಪನಿಗೆ. ಆರತಿ ಬೆಳಗಿದನು ಮನುಮದ ವೈರಿಗೆ ನೆರೆದಾನು. ಕಟ್ಟು ಜಯ ಜಯವೆನುದರುಂಡ ಮಾಲವ ಬಲಗೆ ಹಿಟ್ಟು ಬೆಳೆಯಲು ಹರುಜಗೊಂಡು ಪುರಗರನು ಜಯ ಜಯವೆನುದ ಜಯ ಮೃತ್ಯುಂಜಯ, ಹರ ಹರ ಮಹಾದೇವ. ಮಗನೇ ಇಂದ್ರಾರಿ, ದೇವದೇವ, ಅತೀವವಾದಂತಹ ಭಕ್ತಿಯನ್ನಿರಿಸಿಕೊಂಡು ಅಂತರಂಗದಲ್ಲಿ ಯಾವುದೇ ಕಲ್ಮಶವನ್ನಿರಿಸಿಕೊಳ್ಳದೆ ಭಕ್ತಿಭಾವದಿಂದ ನನ್ನನ್ನೇ ಸಂಸ್ತುತಿಸಿದೆ. ಭಕ್ತಿಗೆ ಒಲಿಯಬೇಕಾದವನು ಭಗವಂತ, ಭಕ್ತಾಧೀನ ಭಗವಂತ. ಆ ನಿಟ್ಟಿನಲ್ಲಿ ನಿನಗೆ ಪ್ರಸನ್ನನಾದವನಿದ್ದೇನೆ. ಅಂತರಂಗದಲ್ಲಿ ಯಾವುದೋ ಒಂದು ಗರಿತರವಾದಂತಹ ವಾಂಛೆಯನ್ನು ಇರಿಸಿಕೊಂಡವನಾಗಿ ನನ್ನನ್ನು ಪ್ರಸನ್ನೀಕರಿಸಿಕೊಂಡಿರಬೇಕು. ನಿನ್ನ ಭಕ್ತಿಗೊಲಿದು ನಾನೋರ್ವನೇ ಬಂದದಲ್ಲ, ಪಾರ್ವತಿ ಸಮೇತನಾಗಿ ಈರ್ವರು ಕಾಣಿಸಿಕೊಂಡಿದ್ದೇವೆ. ಏನು ಅಂತ ಅರುಹಬಹುದು. ದೇವರೇ, ಏನು ರಾಮ ಲಕ್ಷ್ಮಣರು ಕಪಿಗಳು ಸಹಿತ ಅವರೆಲ್ಲವರನ್ನು ಗೆಲ್ಲುವಂತಹ ದಿವ್ಯವಾದಂತಹ ಅಸ್ತ್ರವನ್ನು ನನಗೆ ಅನುಗ್ರಹಿಸಬೇಕು, ಪ್ರದಾನ ಮಾಡಬೇಕು. ದುರುಳನಿಂದನೆ ಕೇಳು ನಸುನಗು ತರಸಿಗಳ ಮಗ ನೋಡುತ್ತಿದ್ದನು. ಧರೆಯ ಭಾರವ ಕಳೆಯ ಭಕ್ತಿ ವಿಷ್ಣು ನರನಾಗಿ ಹೇಳಿದೆಯಾಗಿರಿ. ದುರಗಿರಿ ದುಷ್ಟರನು ಸೌಕರಿಸಲಾರಂಭಿಸಿದಡವನಿ ಪರಿಯ ಈ ಪರಿಯ ವರವನು ಬೇಡುದೆಯ ಇದಗೆ ಇನ್ನೇನೆಂಬುದೋ ವರವನು ಬೇಡುದೆಯ ಇದಕ್ಕೆ ಎಂಬುದೇನೆಂದ. ಹೃದಯೇಶ್ವರಿಗಿರಿಗೆ ಪ್ರಭು ನೋಡಿದೆಯಾ? ಇಂದ್ರಾರಿ ಕಠಿಣತೆರನಾಗಿ ನನ್ನನ್ನು ಮೆಚ್ಚಿಸಿಕೊಂಡವನಿದ್ದೇನೆ. ಸರಿ, ಅವನಿಗೆ ಒಲಿದವನು ನಾನಿದ್ದೇನೆ. ಹಾಗೆಂದು ಅವನ ಅಂತರಂಗದ ಆಶಯವನ್ನು ನೀನು ಅರ್ಥೈಸಿಕೊಂಡೆಯ. ರಾಮ ಲಕ್ಷ್ಮಣರನ್ನು ಗೆಲ್ಲುವಂತಹ ವಿಶಿಷ್ಟವಾದಂತಹ ಶಕ್ತಿ ಆಯುಧ
ಇದೊಂದು ನನಗೆ ಪ್ರಾಪ್ತಿಸಬೇಕು ಅಂತ ಕೇಳುತ್ತಾನೆ. ರಾಮನಾದರೂ ಯಾರು ಏನು ಎಂಬುದಾಗಿ ಕೂಲಂಕಷವಾಗಿ ನಾವು ನೋಡಿದೆವು ಎಂದಾದರೆ ಧರೆಯ ಭಾರವನ್ನು ಕಳುಹುವುದಕ್ಕೆ ಬೇಕಾಗಿ ಬಂದಂತಹ ಶ್ರೀಮನ್ನಾರಾಯಣನಿದ್ದಾನೆ. ಹಾಗೆಂದು ಶ್ರೀಮನ್ನಾರಾಯಣನನ್ನೇ ಗೆಲ್ಲುವಂತಹ ಶಕ್ತಿಯನ್ನು ಅವನು ಕೇಳಿದಾಗ ಏಕಾಏಕಿ ಕೊಡುವುದು ಆಗುತ್ತದೆಯೋ ಹೇಳು? ಹೇಗೆ ಸಾಧ್ಯ? ಅಂದ್ರೆ ಅವಗೆ ವೇಳೆ ಸಹಾಯವ ಮಾಡುವ ಸಹಾಯವ ಮಾಡುವ ರೀತಿಯ ಬಿಟ್ಟು ಎಂದಳು ಪರಿಸ್ಥಿತಿಯ ಪರಿಪೂರ್ಣ ಪರಿಜ್ಞಾನವುಳ್ಳವರು ತಾವು. ಈ ಹೊತ್ತು ಅವನೇನು ಯಾಚಿಸಿದ ಎಂಬ ಕಾರಣಕ್ಕೆ ನೀವು ಅನುಗ್ರಹ ಮಾಡಿದಿರಿ ಅಂತ ಆದ್ರೆ ಪರಿಣಾಮ ಏನಾದೀತು ಎನ್ನುವುದನ್ನು ಆಲೋಚಿಸಬೇಡವೆ. ವಿಪರೀತವಾದೀತು. ಸ್ವಾರ್ಥ ಭಾವನೆಯ ಸಂಕುಚಿತ ಸ್ವಭಾವದಿಂದ ಅವ ಯಾಚಿಸುತ್ತಿದ್ದಾನೆಯೇ ವಿನಃ ಲೋಕ ಹಿತಾರ್ಥವಾಗಿ ಅಲ್ವಲ್ಲ. ಅಲ್ವೇ ಅಲ್ಲ. ಧರೆಗಿಳಿದು ಬಂದ ಭಗವಂತ ದುಷ್ಟ ಶಿಕ್ಷಣ ಶಿಷ್ಟ ಸಂರಕ್ಷಣ ಈ ಉದ್ದೇಶ ಆತನದ್ದಾಗಿದೆ. ಆ ಸಂಕಲ್ಪಕ್ಕೆ ವಿರೋಧ ಮಾಡುವವರು ಅಂದ್ರೆ ಧರ್ಮ ವಿರೋಧಿಗಳು ಅಂತ ಆಗುವುದಿಲ್ವೇ? ಅಂತಹ ಧರ್ಮ ವಿರೋಧಿಗೆ ಅನುಗ್ರಹ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ? ಹರಿ ವಿರೋಧ ಆಗುವುದಿಲ್ಲವೇ? ಆದ್ದರಿಂದ ನನಗಂತೂ ಈ ವಿಷಯಕವಾಗಿ ಸಮಾಧಾನವೇ ಇಲ್ಲ ಪ್ರಭು. ಪ್ರಪಂಚದ ಸಮತೋಲನವನ್ನು ಕಾಪಿಡಬೇಕಾದಂತಹ ಕೈಂಕರ್ಯಕ್ಕೆ ಕಟಿಬದ್ಧರಾದವರು ನಾವುಗಳಿದ್ದೇವೆ. ಹೌದು, ಹರಿಯಾದರೂ ಅಷ್ಟೇ, ನಾನಾದರೂ ಅಷ್ಟೇ, ವಿಧಿಯಾದರೂ ಅಷ್ಟೇ. ಮತ್ತೇನು? ಹಾಗಿದ್ದರೆ ಈಗ ಅವನು ಭಕ್ತಿಯಿಂದ ನಮ್ಮನ್ನು ಪ್ರಸನ್ನೀಕರಿಸಿಕೊಂಡಿದ್ದಾನೆ. ಸರಿ. ಅವನಿಗೆ ಕೊಡದೆ ಇರಕೂಡದು. ಯಾಕಂದರೆ ಅವನ ಭಕ್ತಿಗೆ ನಾವು ಪ್ರಾಧಾನ್ಯತೆಯನ್ನು ಕೊಡಬೇಕಾಗ್ತದೆ. ಅದೇನು ಸರಿ. ನಾವು ಸಾಯಬಾರದು, ಹೋಲು ಮುರಿಬಾರದು. ಆ ರೀತಿಯಲ್ಲಿ ಯೋಚಿಸಬೇಕಾಗ್ತದೆ. ಹೌದು. ಯಾಕೆಂದ್ರೆ ಇವತ್ತು ಧರ್ಮವನ್ನು ಮೆಟ್ಟಿ ನಡೆಯುವಂತಹ ದುರುದ್ದೇಶ ಆತನಿಗಿದೆ ಅಂತ ಆದ ಮೇಲೆ ಇದರಿಂದ ಅವನಿಗೆ ಪೂರ್ಣ ಪ್ರಯೋಜನ ಲಭ್ಯವಾಗಬಾರದು. ನಾನು ಕೊಟ್ಟ ಹಾಗೆ ಆಗಬೇಕು, ಅಲ್ಲಿ ವಿಪರೀತ ನಡೆಯಕೂಡದು. ಇಷ್ಟು ವ್ಯವಸ್ಥೆ ಮಾಡಿದ್ರೆ ನಾವು ನಮ್ಮ ಜವಾಬ್ದಾರಿಯಿಂದ ಜಾರಿ ಕೊಟ್ಟ ಹಾಗೆ. ಹೌದಲ್ಲ? ಸರಿ. ನಿನ್ನ ಅಂತರಂಗದ ಅಳಲನ್ನು ಅರ್ಥೈಸಿಕೊಂಡೇ ಈ ಸಂದರ್ಭದಲ್ಲಿ ನಿನಗೆ ವಿಶಿಷ್ಟವಾದಂತಹ ನಾಗಾಸ್ತ್ರವನ್ನು ಕರುಣಿಸ್ತಾ ಇದ್ದೇನೆ. ಇಂದಿನ ಮಟ್ಟಿಗೆ ಗೆಲುವು ನಿನ್ನ ಪಾಲಿಗೆ ಪ್ರಾಪ್ತಿ.
ಮೆಚ್ಚದ ತಂದೆಯನ್ನು ಕೊಂದಾತನ ಬಳಿಯಲ್ಲಿ ಸೇರಿಕೊಂಡು ಅವನ ಸೇವೆಯನ್ನು ಮಾಡುವುದಕ್ಕೆ ನಾಚಿಕೆ ಆಗುದಿಲ್ವಲ್ಲ? ನಿನ್ನ ಪೌರುಷವನ್ನು ಸುಡ್ತೇನೆ ಬಾ. ಹಿಂದೊಮ್ಮೆ ಲಂಕಾದೇಶವನ್ನು ಪ್ರವೇಶ ಮಾಡಿದ ಕಾಲಕ್ಕೆ ನನ್ನನ್ನು ಹಿಡಿಬೇಕು ಅಂತ ಹೇಳಿದ್ರೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಬೇಕಾಯಿತು. ಸುಡುವ ಕಾಲಕ್ಕೆ ಯಾರಾದರೂ ಒಬ್ಬ ಮಕ್ಕಳು ನನ್ನನ್ನು ಎದುರಿಸುವುದಕ್ಕೆ ಸಾಧ್ಯವಾಗಿದೋ? ಯುದ್ಧದಲ್ಲಿ ಸಾಹಸವಂತ ಹೌದೇನೋ? ಅಂದು ಬಾಲವನ್ನು ಸುಡಿಸಿಕೊಂಡೆ. ಈಗ ಚಿಗುರಿದ ಬಾಲ ಇಲ್ಲದಿದ್ರೆ ಇಲ್ಲಿ ಮತ್ತೆ ಮಾಡ್ತೇನೆ. ಹಾಗೆ ಅವತ್ತು ಕೊಟ್ಟಂತ ಬೆಂಕಿ ಎಲ್ಲಿಗೆ ಅಲ್ವಾ, ಇವತ್ತು ತಲೆಗೆ ಕೊಡ್ತೇನೆ. ಮುಂದಿನ್ನು ಕೊಟ್ಟವಾದರ ಅಪಕೀರ್ತಿ ಬಪ್ಪುವುದು. ವಿವೇಕದ ನುಡಿಯನ್ನು ನೀನು ನಿನ್ನ ತಂದೆಯ ಸಮ್ಮುಖದಲ್ಲಿ ಆಡಿದೆಯಂತೆ, ಆದರೆ ಅದನ್ನು ಈ ಕಾಲದಲ್ಲಿ ಮರೆತು ಅವಿವೇಕಿಯಂತೆ ಅಪ್ಪ ಹೋದ ದಾರಿಯಲ್ಲೇ ಹೋಗಿ ಅಪ್ಪನಿಗೂ ನಿನಗೂ ವಿನಾಶವನ್ನು ತಂದೊಡ್ಡುವ ಪ್ರಯತ್ನವನ್ನು ಮಾಡುತ್ತಾ ಇದ್ದಿ. ಆದ್ದರಿಂದ ಕಟ್ಟೆಚ್ಚರದಿಂದ ಈ ಸುಗ್ರೀವ ಆಡುತ್ತಿರುವ ಮಾತುಗಳನ್ನು ಆಲಿಸು. ಸೀತಾವ್ಯಾಜವನ್ನು ಇಲ್ಲಿಗೆ ನಿಲ್ಲಿಸಿ ನಮ್ಮ ವಿಭು ರಾಮಚಂದ್ರಮನಿಗೆ
ಹೌದು, ರವಿಸೋನು ಹೌದೇನೋ? ಲೋಕಕ್ಕೆ ಬೆಳಕು ಕೊಡುವವ ಸೂರ್ಯ ನಡು ನೆತ್ತಿ ಮೇಲೆ ಬಂದಿದ್ದಾನೆ. ಇನ್ನೂ ಕೂಡ ನೀನು ಬಿಡುವುದಿಲ್ಲ ಅಂತ ಇದೆಯಲ್ಲ. ಉದ್ದೇಶ ಸಾಧನೆ ಆಗದೆ ಹಾ, ನಮ್ಮಪ್ಪ ಹಾಕಿದ ದಾರಿ, ರವಿವಂಶ ಪ್ರದೀಪ ಹಾಕಿದ ದಾರಿ ನಮಗೆ ಖಂಡಿತವಾಗಿಯೂ ಅನುಲ್ಲಂಘನೀಯ. ಹೌದಾ? ನಾನಿದನ್ನು ಹೇಗಾದ್ರೂ ರಾತ್ರಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದು ತನ್ನಷ್ಟಕ್ಕೆ ಆಗ್ತದೆ. ಯಾಕೆ? ನಿಮ್ಮ ಬದುಕಿನಲ್ಲಿ ಸೂರ್ಯಾಸ್ತ ಆಗುವ ಸಮಯ ಸನ್ನಿಹಿತವಾಯಿತು. ನಿಮಗೆ ಶಾಶ್ವತವಾದ ಇಷ್ಟರವರೆಗೆ ಉದಯ ಆದದ್ದು ಕೂಡ ಎಲ್ಲಿಯೂ ಕೂಡ ವಿಜೃಂಭಿಸಲಿಲ್ಲ. ವಿಜೃಂಭಿಸ್ತಾ ಇರುವುದು ಈಗ. ಒಂದು ಮೊದಲು ಬಂದ ರಕ್ಕಸರದೆಲ್ಲ ವಿಳಾಸವೇ ಇಲ್ಲ. ನೀನೊಬ್ಬ ಮಗ. ರಕ್ಕಸರಲ್ಲಿ ಹೇಳಿದ್ದಲ್ಲ, ಅದಷ್ಟು ಮಂದಿ ಕಪಿಗಳು ಹಾರಾಡ್ತಾ ಇದ್ರು. ಅವ ತಿಟ್ಟಿರಿ ಗುಟ್ಟುತ್ತಾ ಬಂದ ಆಂಜನೇಯ. ಎಲ್ಲಿ ಹೋದ ಅಂತ ಇಲ್ಲ. ಅಲ್ಲ, ಇಲ್ಲೇ ಇದ್ದ. ಹೌದಾ? ನಿನಗೆ ಕಾಣಲಿಲ್ಲ ಅಷ್ಟೇ. ಈಗ ನೀನು ನಿನ್ನನ್ನು ಬಿಡುವುದೇ ಇಲ್ಲ. ಮತ್ತೆ ಯಾಕೆ ಬಂದ? ಯಾಕೆ? ಆ ಕಾಲದಲ್ಲಿ ಇಲ್ಲದೆ ಇರುವಂತಹ ಶಕ್ತಿಯನ್ನು ಈಗ ಮೈಗೂಡಿಸಿಕೊಂಡು ಬಂದಿದ್ದೇನೆ. ಎರಡೆರಡು ಶಕ್ತಿಗಳುಂಟು ಈಗ. ಆ ಎರಡು ಶಕ್ತಿಯನ್ನು ಪ್ರಯೋಗಿಸ್ತೇನೆ. ಎರಡು ಶಕ್ತಿಯನ್ನು ನಿಯಂತ್ರಿಸ
ಗಮನಿಸ್ತಾ ಇದ್ದೆ. ಎಂತಹ ಅದ್ಭುತವಾದಂತಹ ಶಕ್ತಿಯನ್ನು ಪ್ರದರ್ಶಿಸ್ತಾ ಇದ್ದಿ. ನಿನ್ನ ಅದ್ಭುತವಾದಂತಹ ಸಾಹಸವನ್ನು ಕಂಡಾಗ ಯಾರಾದರೂ ಬೆರಗಾಗಲೇಬೇಕು. ನಿಜವಾಗಿ ಹೇಳುವುದಿದ್ರೆ ಸನ್ಮಾನ ಪಡೆಯುವಂತಹ ಅರ್ಹತೆ ನಿನಗೆ ಖಂಡಿತ ಉಂಟು. ಎಂತೆಂತಹ ಶಕ್ತಿಗಳನ್ನು ನಿನ್ನ ಎದುರಿಗೆ ಕಳುಹಿಸಿದ್ರೂ ಕೂಡ ಬೆಚ್ಚದೆ ಬೆರಗಾಗದೆ ತನ್ನದಾದಂತಹ ಪ್ರತಾಪವನ್ನು ತೋರಿಸುವ ಮೂಲಕ ಎಲ್ಲವನ್ನೂ ಧರಾಶಾಯಿಗೊಳಿಸಿದೆ. ಆದ್ರೆ ಅವರೆಲ್ಲರೂ ಮಲಗಿದ ಮಾತ್ರಕ್ಕೆ ನಾನು ಹಾಗೆ ತಿಳಿಯಬೇಡ. ಸೂರ್ಯ ವಂಶದಲ್ಲಿ ಹುಟ್ಟಿದಂತಹ ದಶರಥನ ಕುಮಾರ ರಾಮ ನೆನಪಿರಲಿ. ನಿಂತ ನಿಲುವಿನಲ್ಲೇ ಯಾವುದೇ ಒಂದು ಕಳವಳವನ್ನು ವ್ಯಕ್ತಪಡಿಸದೆ ನನಗೆ ಶಬಾಸನ್ನು ಹೇಳಿ ಅದು ಯಾವುದಕ್ಕೂ ಚಿಂತಿಸದೆ ಬರುತ್ತಿರುವಂತಹ ರಾಕ್ಷಸರ ವೀರರ ಕಡೆಗೆ ನಿನ್ನ ಗಮನವನ್ನು ಹರಿಸಿದ್ದೀಯ. ನಿಂತ ನಿಲುವಿನಲ್ಲಿ ಅಡುಗಾಡ್ಲಿಲ್ಲ. ನೀನು ನನ್ನನ್ನೇ ಕಾಯ್ತಾ ಇದ್ದೀಯಾ? ಕೂತುರೆ ರಾಘವ, ನೀನೇ ಬರಬೇಕಾಗಿತ್ತು. ಇವತ್ತು ನಿನ್ನ ನಿರೀಕ್ಷೆಯಲ್ಲಿದ್ದೇನೆ. ಯಾವಾಗ ನೀನು ಇದನ್ನು ಮುಗಿಸ್ತಿ ಅಂತ. ಅವರು ಮೂರ್ಖರೇ ಸರಿ. ನಿಮ್ಮವರ ಅನೇಕ ಮಂದಿಗಳು ನಮ್ಮಿಂದಲೇ ಹತರಾಗಿ ಹೋಗಿದ್ದಾರೆ. ಅವರ ಮರಣವನ್ನು ಕಂಡು ಮತ್ತು ನೀನು ಯುದ್ಧಕ್ಕೆ ಸಿದ್ಧನಾಗುವುದೆಂದರೆ ನೀನು ಕಂಡಿದ್ದು ಕುರುಡನೇ ಸರಿ. ಇಂದ್ರಾರಿ, ನಿಮಗೆ ಬದುಕಬೇಕು ಎನ್ನುವಂತಹ ಆಶೆ ಉಂಟು ಅಂತಾದ್ರೆ ನಿನ್ನ ಅಪ್ಪನಿಗೆ ಇದ್ದ ನುಡಿಗಳನ್ನು ಹೇಳಿ ಸಮರವನ್ನು ನಿಲ್ಲಿಸುವಂತಹ ಪ್ರಯತ್ನವನ್ನು ಮಾಡು. ಕದ್ದುಕೊಂಡು ಹೋದ ಸೀತೆಯನ್ನು ಬಿಟ್ಟುಕೊಡೋದಕ್ಕೆ ನೋಡುವುದಕ್ಕಾಗಿ ಇಷ್ಟವರೆಗೆ ಕಾಲ ಕಾದಿದ್ದೇನೆ. ಇಷ್ಟರವರೆಗೆ ನೀನು ಇಷ್ಟು ಉಲ್ಲಾಸ ಉತ್ಸಾಹ ಇರುವುದು ಯಾಕೆ ಎನ್ನುವುದು ನಾನು ಅರ್ಥವಿಸಿಕೊಂಡೆ. ನಿನ್ನ ಪಾಲಿಗೆ ಚಂದ್ರಶೇಖರ ವರವನ್ನು ಇಟ್ಟಿದ್ದಾರೆ. ಹೌದು, ಅದ್ಭುತವಾದ ಚಂದ್ರಶೇಖರನನ್ನು ಒಲಿಸಿಕೊಂಡೇ ಬಂದದ್ದು. ಹೌದಾ? ಆ ಚಂದ್ರಶೇಖರನಿಗೆ ಅನುಗ್ರಹವನ್ನು ಮಾಡಿರಬಹುದು. ಆದ್ರೆ ನಾನು ಯಾರು ಸರಿಯಾಗಿ ಅರ್ಥವಿಸಿಕೊಂಡಿದ್ದೇನೆ. ನೋಡೋಣ ಹಾಗಿದ್ರೆ.
ಮನುಜನಲ್ಲ, ರಾಮಮಾನವನಲ್ಲ ಎನ್ನುವುದನ್ನು ರಣಕಣದಲ್ಲಿ ನಾನು ಅರ್ಥವೇ ಮಾಡಿಕೊಂಡೆ. ಯಾರಿವ ಮುಳಿದು ನಿಂತೆ ಪ್ರಳಯ ಕಾಲದ ರುದ್ರನಂತೆ ಇವನತಾದಂತಹ ಪರಾಕ್ರಮವನ್ನು ನಿಲ್ಲಿಸಬೇಕು ಅಂತಾದ್ರೆ ಚಂದ್ರಲೇಖರನಿಂದ ದತ್ತವಾದಂತಹ ಸರ್ಪಾಸ್ತ್ರವನ್ನು ಪ್ರಯೋಗಿಸ್ತೇನೆ. ನೀಳನಳ ಜಾಂಬವ ಗಜಾತಿಗಳು ಕವಿಯ ಕಂಕಣ ಜಳಲಿ ಗಾಡ್ಯದೆ. ಆನುಗ್ರಹವನ್ನು ಹೊಂದಿದಂತಹ ಇಂದ್ರಜಿತ್ತು ರಾತ್ರಿಯ ಕಾಲದಲ್ಲಿ ಮೋಸದ ಯುದ್ಧವನ್ನು ಮಾಡುತ್ತಾ ಇದ್ದಾನಲ್ಲ, ನಿಜ. ಸರ್ವನಾಶವನ್ನು ಮಾಡುವುದಕ್ಕ ಮೂಲಕವಾಗಿ ವಿಭೀಷಣಿಗೆ ಲಂಕೆಯನ್ನು ಒಪ್ಪಿಸ ಕೋಪದಿಂದ ಸರ್ವರನ್ನು ನಾಶ ಮಾಡಿ ವಿಭೀಷಣಿಗೆ ಪಟ್ಟ ಕೊಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದೀನಿ. ವಿಷಯಿಕವಾಗಿ ಮಾತನಾಡುವ ಅವಶ್ಯಕತೆ ಇಲ್ಲ. ಹರ ಕಮಲಜರು ಅಡ್ಡಯಿಸಿದರು, ಇವರನ್ನು ಸರ್ವನಾಶ
ಯಾರೋ ಎನ್ನುವ ಹಾಗೆ ಯೋಚಿಸಿದ್ರೆ ವೈನತೆಯ ಹೌದು ದೇವ. ನೀನು ಮಾಡಿದಂತಹ ಉಪಕಾರವನ್ನು ಯಾವತ್ತೂ ನಾವು ಮರೆಯುವ ಹಾಗಿಲ್ಲ. ಎಲ್ಲ ನಿಮ್ಮಿಚ್ಛೆ. ಆದ್ರೆ ಇನ್ನು ಮುಂದೆಯೂ ಕೂಡ ನಿನ್ನ ಸಹಾಯ ಎನ್ನುವುದು ನಮಗೆ ಬೇಕೇ ಬೇಕು. ಆಂಜನೇಯ, ಜಾಂಬವರೇ ದೇವ, ಅದು ಧರಾಶಾಯಿಗಳಂತಹ ಕಪಿಗಳನ್ನು ಮೇಲಕ್ಕೆ ಬಿಸಿ. ದೇವ್ರೆ, ನಾವು ಈ ದ್ವಂದ್ವದೊಳಗೆ ಸಿಕ್ಕಿದ ಕೂಡಲೇ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಯಥಾರ್ಥವಾಗಿ ಹೇಳಬೇಕು, ಹರ ಕಮಲಜರು ಅಡ್ಡಯಿಸಿದ್ರು ನಾನಂತೂ ಆ ಇಂದ್ರಜಿತ್ತು ಬಿಡಲಾರೆ ಅನ್ನುವ ಇರಾದೆಯಿಂದ ಮುಂದುವರಿದ್ರೆ. ಜಾಂಬವರು ಹೇಳ್ತಾ ಇದ್ದಾರೆ, ನಾವು ಅವಸರವಾಗಿ ಮುಂದುವರಿಯುವುದಲ್ಲ, ಏನಿದ್ರು ದ್ರೋಣಾಚಾರದ ಕಡೆಗೆ ಹೋಗಬೇಕು, ಅಲ್ಲಿಂದ ಸಂಜೀವನ ತರಬೇಕು, ಸುಷೇಣನ ಮೂಲಕವಾಗಿ ಮತ್ತೆ ನಾವು ಎದ್ದು ನಿಲ್ಲುವಂತೆ ಆಗಬೇಕು ಅಂತ ನಿರ್ದೇಶನ ಕೊಡ್ತಾರೆ. ಆದ್ರಿಂದ ಹೊರಟು ನಿಂತ ಕಾಲಕ್ಕೆ ಗರುಡದೇವರು ಬರಬೇಕು. ಈಗ ಏನು ಮಾಡಬೇಕು ಸ್ವಾಮಿ? ಈಗ ಧರಾಶಾಯಿಗಳಂತಹ ಕಪಿಗಳನ್ನು ಎಬ್ಬಿಸಿ ಸಾಂತ್ವನ ನುಡಿಗಳನ್ನು ಹೇಳಿ. ಹಾಗೇ ನಮಗೆ ಯಾರ್ಯಾರು ಉಪಕಾರವನ್ನು ಮಾಡುವುದಕ್ಕಾಗಿ ಮುಂದಾಗ್ತಾರೆ ನೋಡು. ಈ ಸಂದರ್ಭದಲ್ಲಿ ನಾವು ಎದ್ದು ನಿಲ್ಲುವುದಕ್ಕೆ ಕಾರಣ ಆ ಗರುಡನಾಗಿದ್ದಾನೆ. ಹೌದು. ಹಾಗಿದ್ರೆ ರಾಕ್ಷಸರು ಇನ್ನೂ ಮಾಯಾವಿಗಳಿದ್ದಾರೆ. ಎಂತೆಂತಹ ಮಾಯವನ್ನು ಪ್ರದರ್ಶಿಸುತ್ತಾರೆ ಎನ್ನುವುದನ್ನು ಹೇಳುವುದಕ್ಕಾಗುವುದಿಲ್ಲ. ಆ ಮಾಯಾಜಾಲವನ್ನು ಭೇದಿಸುವಂತಹ ಸಾಮರ್ಥ್ಯ ನಮ್ಮಲ್ಲಿದ್ದರೂ ಕೂಡ ಕ್ಷಣ ಹೊತ್ತು ನಾವು ಸೋಲನ್ನು ಅನುಭವಿಸಬೇಕಾಗ್ತದೆ. ಹಾಗೆಂತ ಈ ಸಂದರ್ಭದಲ್ಲಿ ಇಂದ್ರಾರ್ಯರು ನಾವು ಜಯಿಸಿರಬಹುದು. ಆದ್ರೆ ಮುಂದೆ ಇದಕ್ಕಿಂತಲೂ ಹೆಚ್ಚಿನದಾದಂತಹ ಬಲಿಷ್ಠ ರಾಕ್ಷಸರು ನಮ್ಮನ್ನು ವಿರೋಧಿಸುತ್ತಿದ್ದಾರೆ ಎನ್ನುವಂತಹ ದೂರಾಲೋಚನೆಯನ್ನು ನಾವು ಇರಿಸಿಕೊಳ್ಬೇಕು. ಹಾಗಿದ್ರೆ ಇಷ್ಟೆಲ್ಲ ಆಗುವುದಕ್ಕೆ ಕಾರಣ ಏನು? ಯಾರ ಅನುಗ್ರಹ? ರಂಗನಾಥ ಸ್ವಾಮಿ ಅನುಗ್ರಹ. ಮುಂದೆಯೂ ನಮ್ಮ ಜೀವನದಲ್ಲಿ ಆತನನ್ನೇ ಸಂಸ್ತುತಿಸುತ್ತಾ ನಾವು ಕಾರ್ಯೋನ್ಮುಖನಾಗಬೇಕು. ಈ ಸಂದರ್ಭದಲ್ಲಿ ಜಯಲಲನೆ ನಮ್ಮ ಪಾಲಿಗೆ ಒದಗಿ ಬಂದಂತಹ ಸಂದರ್ಭ, ನಾವೆಲ್ಲರೂ ಒಂದಾಗಿ ಜಗದಾಧ್ಯಕ್ಷರನ್ನು ಸ್ಮರಿಸೋಣ. ಭದ್ರಂ ಶುಭಂ ಮಂಗಳಂ. ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿರೆ, ನಮ್ಮ ಕೃಷ್ಣನ ಕಂಡಿರೆ ಗೋಪಾಲ ಕೃಷ್ಣನ ಕಂಡಿರೆ ಅಮ್ಮ ನಿಮ್ಮ ಮನಗಳಲ್ಲಿ, ಅಮ್ಮ ನಿಮ್ಮ ಮನಗಳಲ್ಲಿ ನಮ್ಮ ರಂಗನ ಕಂಡಿರೆ, ನಮ್ಮ ರಂಗನ ಕಂಡಿರೆ, ನಮ್ಮ ರಂಗನ ಕಂಡಿರೆ, ನಮ್ಮ ರಂಗನ ಕಂಡಿರೆ. ಕಾಶಿ ಪಿತಾಂಬರ ಕೈಯಲ್ಲಿ ಕೊಳಲು, ಕೈಯಲ್ಲಿ
ನುಡಿದು